ದೇಶದಲ್ಲಿ ರಾಜ್ಯದಲ್ಲಿ ಪ್ರಕೃತಿ ವಿಕೋಪದಲ್ಲಿ ಜೀವ ಕಳೆದುಕೊಂಡಿದ್ದಾರೆ. ಕರ್ನಾಟಕದ ಶಿರೂರು ನೆರೆಯ ರಾಜ್ಯ ವಯನಾಡ್ನಲ್ಲಿ ದುರಂತ ಆಗಿದೆ. ವಯನಾಡ್ನಲ್ಲಿ ನಡೆದ ದುರಂತದಲ್ಲಿ ಲೆಕ್ಕ ಸಿಗದಷ್ಟು ಸಾವು ನೋವುಗಳಾಗಿವೆ. ಈ ಘಟನೆಗೆ ಸಂತಾಪ ಸೂಚಿಸುತ್ತೇನೆ ಎಂದು ರಮಾನಾಥ್ ರೈ ಹೇಳಿದರು. ರಾಜಕೀಯ ವಿಚಾರ ಮುಂದಿಟ್ಟು ಸರ್ಕಾರದ ಮೇಲೆ ಪಕ್ಷದ ಮೇಲೆ ಸರ್ಕಾರವನ್ನ ಸಿದ್ದರಾಮಯ್ಯ ಅವರನ್ನು ಅಸ್ಥಿರ ಮಾಡಲು ಮುಂದಾಗಿ ಬಿಜೆಪಿ ಪಕ್ಷ ಪಾದಯಾತ್ರೆ ಮಾಡ್ತಾ ಇದೆ. ಈ ಪಾದಯಾತ್ರೆ ಸರ್ಕಾರವನ್ನು ಅಸ್ಥಿರ ಮಾಡಲಾಗಿದೆ. ಅಧಿಕಾರವನ್ನು ದುರ್ಬಳಕೆ ಮಾಡ್ತಾ ಗವರ್ನರ್ ನೋಟಿಸ್ ನೀಡಿದ್ದಾರೆ. ಕುಮಾರಸ್ವಾಮಿ ಹಗರಣ, ಜನಾರ್ದನ್ ರೆಡ್ಡಿ ಹಗರಣ, ಸಿಎಂ ಸ್ಥಾನಕ್ಕೆ ಎಷ್ಟು ಹಣ ಬೇಕು ಎಂದು ಯತ್ನಾಳ್ ಹೇಳಿಕೆ, ಭ್ರಷ್ಟಾಚಾರದ ತಪ್ಪುಗಳನ್ನು ಮೈಮೇಲೆ ಹೊತ್ತು ಈ ಪಾದಯಾತ್ರೆ ಮಾಡ್ತಾ ಇದೆ. ಮೂಢ ಹಗರಣ ಎಂದು ಹೇಳಿ ಸರ್ಕಾರವನ್ನು ಬೀದಿಗೆ ತರುವ ಪ್ರಯತ್ನ ನಡೆಸಲಾಗ್ತಿದೆ ಎಂದು ಹೇಳಿದರು. ಇವತ್ತಿಗೂ ಲೆಕ್ಕ ಇಲ್ಲ ಎಷ್ಟು ಜನ ಸತ್ತಿದ್ದಾರೆ ಅಂತೇಳಿ. ಬಹುಶಃ ನಾವು ಪತ್ರಿಕೆಯಲ್ಲಿ ನೋಡುವಾಗ ಹೃದಯ ಮಿಡಿಯುತ್ತದೆ, ನೋವಾಗ್ತದೆ. ರಾತ್ರಿ ನನಗೆ ಆಲೋಚನೆ ಬರುವುದು, ಬಹುಶಃ ನಾವೊಂದು ಪ್ರಳಯ ಆಗತ್ತೆ ಅಂತೇಳಿ ನಾವೊಂದು ಮಾತಾಡ್ತೀವಿ. ಬಹುಶಃ ಅವ್ರಿಗೆ ಮನಸ್ಸಿಗೆ ಆಗಿರೋದು ಪ್ರಳಯ ಆಗಿದೆ ಅಂತೇಳಿ ಅವ್ರಿಗೆ ಆಗಿರ್ಬೋದು. ಬಹುಶಃ ಅಂಥ ಒಂದು ಪರಿಸ್ಥಿತಿ, ಬಹುಶಃ ಅಂಥ ಎಲ್ಲ ಜೀವಗಳ ಆತ್ಮಕ್ಕೆ ನಾವು ಸಂತಾಪವನ್ನ ಸೂಚನೆ ಮೊಟ್ಟ ಮೊದಲಾಗಿ ಮಾಡ್ತಾ, ನಮ್ಮ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅದು ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಅದು ಪಶುವೈದ್ಯಕೀಯ ಕಾಲೇಜ್ ಇರ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, DC